ಬೇಕರಿಯಲ್ಲಿ ಸಿಗುವಂತಹ ಗರಿ ಗರಿ ಪರ್ಫೆಕ್ಟ್ ಆಗಿರುವಂತಹ ಈರುಳ್ಳಿ ಬಜ್ಜಿಯನ್ನು ಮನೆಯಲ್ಲಿ ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಮಾಡಬೇಕಾ? ಈ ವಿಡಿಯೋ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ಹೇಗಿದ್ರೆ ಎಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಈ ಈರುಳ್ಳಿ ಬಜ್ಜಿ, ನೀರುಳ್ಳಿ ಬಜ್ಜಿ ಅಥವಾ ಆನಿಯನ್ ಪಕೋಡ ಅಂತಾರಲ್ವಾ, ಇದನ್ನ ಬೇಕ್ರಿ ಸ್ಟೈಲಲ್ಲಿ ತುಂಬಾ ಸುಲಭವಾಗಿ ಗರಿ ಗರಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಏನಾಗುತ್ತೆ, ನಾವು ಹೊರಗಡೆ ಹೋಗಿ ಏನಾದರೂ ಸ್ನ್ಯಾಕ್ಸನ್ನು ತಿನ್ನಬೇಕು ಅಂತಂದರೆ ಅದು ಅಷ್ಟೊಂದು ಸೇಫ್ ಅಲ್ಲ. ಅದರ ಬದಲಾಗಿ ನಾವು ಈ ಥರ ಬಜ್ಜಿನ ಸುಲಭವಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ರೆಸಿಪಿ ನೋಡಿ ಟ್ರೈ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಈರುಳ್ಳಿ ಬಜ್ಜಿ ಮಾಡಲಿಕ್ಕೆ ನಾನು 6 ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೇನೆ. ಮೊದಲು ನಾವಿದನ್ನ ನೀಟಾಗಿ ಕಟ್ ಮಾಡ್ಕೊಂಡು ಬಿಡಬೇಕು. ಇದರ ತುದಿ ಇರುತ್ತಲ್ಲೋ, ತುದಿಯನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ಬುಡನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲದಿದ್ದರೆ ನಮಗೆ ಈರುಳ್ಳಿನ ಬಿಡ್ಸೋಕ್ಕಾಗಲ್ಲ. ಆಮೇಲೆ ಅಂದರೆ ಕಟ್ ಮಾಡಿರೋ ಈರುಳ್ಳಿನ ಬಿಡ್ಸೋಕ್ಕೆ ಕಷ್ಟ ಆಗುತ್ತೆ. ನೀಟಾಗಿ ಸಿಪ್ಪೆನ ತೆಗೆದ್ಬಿಟ್ಟು ಅದಾದ ನಂತರ ಇದನ್ನ ಕಟ್ ಮಾಡ್ಕೋಬೇಕು. ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪಗೂ ಅಲ್ಲ. ನೋಡಿ, ಈ ಸೈಜಿಗೆ ಈರುಳ್ಳಿನ ಕಟ್ ಮಾಡ್ಕೋಬೇಕು. ಈರುಳ್ಳಿನ ಕಟ್ ಮಾಡಿಕೊಂಡು ರೆಡಿ ಇಟ್ಟಾಗಿದೆ. ಇವಾಗ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಅಂತ ನೋಡೋಣ. 1 ಕಪ್ಪಷ್ಟು ಕಡಲೆ ಹಿಟ್ಟು, ಅದಾದ ನಂತರ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದರೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ ಈರುಳ್ಳಿ ಬಜ್ಜಿ. 1 ಟೇಬಲ್ ಸ್ಪೂನಷ್ಟು ಉಪ್ಪು ತಗೊಂಡಿದ್ದೇನೆ. ಉಪ್ಪು ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಖಾರ ಕೂಡ ನೀವು ಆಮೇಲೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಸ್ವಲ್ಪ ಕರಿ ಲೀವ್ಸ್, ಅದನ್ನು ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಓಂ ಕಾಳು, ಇದು ಆಪ್ಷನಲ್, ಕಂಪಲ್ಸರಿ ಹಾಕಬೇಕು ಅಂತ ಏನೂ ಇಲ್ಲ. 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್. ಇವಾಗ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಕೈಯಿಂದ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಯಾಕಂತಂದರೆ ಈರುಳ್ಳಿದು ಇದೆಯಲ್ವ, ಕಟ್ ಮಾಡಿದಾಗ ಅದು ಬಿಡಿ ಬಿಡಿ ಆಗಿರಲ್ಲ. ಸೊ ಈ ಥರ ಮಾಡೋದ್ರಿಂದ ಈರುಳ್ಳಿ ಕಟ್ ಮಾಡಿರುವಂತಹ ಈರುಳ್ಳಿ ಉದುರಾಗಿ ಎಸ್ಲಾಗಿ ಬಿಡಿ ಬಿಡಿಯಾಗಿ ಬಿಡುತ್ತೆ. ಅದಾದ ನಂತರ ಇದನ್ನ ಇನ್ನು ಕೈಯಿಂದ ಈ ಥರ ಹೊಸಕ್ಕೆ ಬಿಟ್ಟು ಇದರ ನೀರೊಂದು ಸ್ವಲ್ಪ ಹೊರಗಡೆ ಬರೋ ಥರ ನೋಡಬೇಕು. ಯಾಕಂತಂದರೆ ಈ ಈರುಳ್ಳಿ ಇದೆಲ್ಲ ಸಾಫ್ಟ್ ಆಗಬೇಕು. ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ನಮಗೆ ಬಜ್ಜಿ ಸೂಪರಾಗಿ ಬರುತ್ತೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1 ಟೇಬಲ್ ಸ್ಪೂನಷ್ಟು ಉಪ್ಪು, 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಓಂ ಕಾಳು, ಕಟ್ ಮಾಡಿರುವಂತಹ ಕರಿ ಲೀವ್ಸು, ಮಸಾಲೆಗಳನ್ನಷ್ಟೇ ಹಾಕಿಬಿಟ್ಟು ನೀಟಾಗಿ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕೈಯಿಂದ ಪ್ರೆಷರ್ ಹಾಕಿ ಒತ್ತಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂತಂದರೆ ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಈರುಳ್ಳಿದೇ ನೀರು ಬಿಡಬೇಕು ಮತ್ತು ಈರುಳ್ಳಿ ತುಂಬ ಸಾಫ್ಟ್ ಆಗಬೇಕು. ಈ ಮಸಾಲೆ ಮಿಕ್ಸ್ ಆದ ನಂತರ ಇವಾಗ ಕಡಲೆ ಹಿಟ್ಟನ್ನು ಸ್ವಲ್ಪನೇ ಹಾಕಿ ನಾವು ಮಿಕ್ಸ್ ಮಾಡ್ತಾ ಬರಬೇಕು. ಕಡಲೆ ಹಿಟ್ಟನ್ನು ಒಂದೇ ಸರಿ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಇಲ್ಲ. ಯಾಕಂತಂದರೆ ಕಡಲೆ ಹಿಟ್ಟು ಹದ ಕರೆಕ್ಟಾಗಿ ಆಗಬೇಕು. ಕಡಲೆ ಹಿಟ್ಟು ತುಂಬ ಜಾಸ್ತಿನೂ ಆಗಬಾರ್ದು, ತುಂಬ ಕಮ್ಮಿನೂ ಆಗಬಾರ್ದು. ತುಂಬ ಜಾಸ್ತಿ ಆದರೆ ಕಡಲೆ ಬಜ್ಜಿ ದಪ್ಪ ಬರುತ್ತೆ, ಚೆನ್ನಾಗಿ ಬರಲ್ಲ. ಆದ್ದರಿಂದ ನಾನು ನೋಡಿಕೊಂಡು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಆದಷ್ಟು ಕೈಯಿಂದ ಪ್ರೆಷರ್ ಹಾಕಿ ಈ ಥರ ಹೊಸಕ್ಕೆ ಬಿಟ್ಟು ಆ ಈರುಳ್ಳಿದು ನೀರೆಲ್ಲ ಹೊರಗಡೆ ಬರೋ ಥರ, ಅಂದರೆ ಹಿಟ್ಟು ಆ ಈರುಳ್ಳಿ ನೀರಲ್ಲೇ ಹದ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಈರುಳ್ಳಿ ಕೂಡ ತುಂಬಾ ಸಾಫ್ಟ್ ಆಗಬೇಕು. ಆವಾಗಲೇ ನಮಗೆ ಕ್ರಿಸ್ಪಿ ಆಗಿರುವಂತಹ ಗರಿ ಇರುವಂತಹ ಈರುಳ್ಳಿ ಬಜ್ಜಿ ರೆಡಿ ಆಗುತ್ತೆ. ನೋಡಿ, ಕಡಲೆ ಹಿಟ್ಟು ಕೂಡ ಜಾಸ್ತಿ ಆಗಿಲ್ಲ. ನಾನು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ಈರುಳ್ಳಿ ಸೈಜ್ ಮೇಲೆ ನೋಡಿಕೊಂಡು ಕಡಲೆ ಹಿಟ್ಟನ್ನು ಹಾಕ್ಕೊಂಡು 1 ಲೇಯರ್ ಅಷ್ಟೇ ಕೋಟ್ ಆಗಿರಬೇಕು, ಜಾಸ್ತಿ ತಿಕ್ಕಾಗಿರಬಾರ್ದು. ನೋಡಿ, ನಿಮಗೆ ಈ ಹದ ಕಾಣ್ತಾ ಇದೆಯಲ್ಲ, ಇಷ್ಟು ಮಾತ್ರ ಆಗಬೇಕು. ನಿಮಗೆ ಈರುಳ್ಳಿ ಮೇಲ್ಗಡೆಯಿಂದ ಕಾಣಬೇಕು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕೊನೆಗೆ. ಯಾಕಂತಂದರೆ ನಮಗೆ ಎಣ್ಣೆಯಲ್ಲಿ ಕರೀಲಿಕ್ಕೆ ಬಿಡುವಾಗ ಇದು ಉದುರಾಗಿ ಬರಬೇಕು, ದಪ್ಪ ಅಂಟ್ಕೊಂಡಿರಬಾರ್ದು. ನೋಡಿ, ಈ ಥರ ಕೈಯಿಂದ ತೆಗೆದು ಎಣ್ಣೆಗೆ ಬಿಡುವಾಗ ಈ ಥರ ಉದುರಾಗಿ ಬರಬೇಕು. ಅದಕ್ಕೆ ಒಂದು ಸ್ವಲ್ಪ ನಾವು ಆಯಿಲನ್ನು ಹಾಕ್ಕೊಳ್ಳೋದು. ನೋಡಿ, ಪರ್ಫೆಕ್ಟಾಗಿ ಈರುಳ್ಳಿ ಬಜ್ಜಿದು ಮಿಕ್ಸ್ ರೆಡಿಯಾಗಿದೆ. ತುಂಬಾ ಪರ್ಫೆಕ್ಟ್ ಆಗಿದೆ. ಒಂದು ಚೂರು ಕೂಡ ನೀರು ಹಾಕಲಿಕ್ಕಿಲ್ಲ. ಮತ್ತೆ ಹೇಳ್ತೇನೆ, ಇಷ್ಟಾದ ನಂತರ ಇವಾಗ ಒಂದು ಸ್ಟವ್ ಮೇಲೆ
ಪ್ಯಾನನ್ನು ಇಟ್ಬಿಟ್ಟು ಆಯಿಲನ್ನು ಹಾಕ್ಕೊಳ್ಳಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಆಯಿಲನ್ನು ಬಿಸಿ ಮಾಡಿಕೊಂಡು ಇವಾಗ ಕೈಯಿಂದ ಸ್ವಲ್ಪ ಈರುಳ್ಳಿ ಬಜ್ಜಿ ಮಿಕ್ಸನ್ನು ತೆಗೆದು ಈ ಥರ ತೆಳ್ಳಗೆ ಉದುರುದ್ರಾಗಿ ಬಿಡಬೇಕು. ದಪ್ಪ ದಪ್ಪ ಉಂಡೆ ಉಂಡೆ ಹಾಕೊಳ್ಳೋದಲ್ಲ. ಈರುಳ್ಳಿ ಬಜ್ಜಿ ಯಾವಾಗಲೂ ನಿಮಗೆ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಕೈಯಲ್ಲಿ ಈ ಥರ ತಗೊಂಡು ತೆಳ್ಳಗೆ ಉದುರುದ್ರಾಗಿ ಬಿಡಬೇಕು. ಆವಾಗಲೇ ಈರುಳ್ಳಿ ಎಲ್ಲ ಸೈಡ್ ಪರ್ಫೆಕ್ಟಾಗಿ ಬೇಯುತ್ತೆ, ಪರ್ಫೆಕ್ಟಾಗಿ ಫ್ರೈ ಆಗುತ್ತೆ, ಪರ್ಫೆಕ್ಟಾಗಿ ಗರಿ ಗರಿಯಾಗಿ ನಾವು ಬೇಕ್ರಿಯಲ್ಲಿ ಏನು ತಿಂತೀವಿ ನೋಡಿ ಆ ಥರ ಈರುಳ್ಳಿ ಬಜ್ಜಿ ರೆಡಿಯಾಗುತ್ತೆ. ನಿಮಗೆ ನಾನು ಹಾಕಿರುವಂತಹ ಈ ಈರುಳ್ಳಿ ಬಜ್ಜಿ ನೋಡಿದ್ರೇ ಗೊತ್ತಾಗುತ್ತೆ. ಜಾಸ್ತಿ ದಪ್ಪನೂ ಇಲ್ಲ, ತುಂಬ ತೆಳ್ಳು ಕೂಡ ಇಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಕಾಯಿಸ್ಕೊಳ್ಳಿ. ನೀಟಾಗಿ ಈರುಳ್ಳಿ ಬಜ್ಜಿ ಇದೆಯಲ್ವಾ ಅದು ಕಾದು ಬ್ರೌನ್ ಕಲರ್ ಬರಬೇಕು, ಕಪ್ಪಾಗಬಾರ್ದು. ಒಂದು ಸ್ವಲ್ಪ ರೆಡ್ಡಾಗಿ ಬ್ರೌನ್ ಕಲರಿಗೆ ಬರಬೇಕು. ನೋಡಿ ಪರ್ಫೆಕ್ಟಾಗಿ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ನಿಮಗೆ ಇದರ ಕನ್ಸಿಸ್ಟೆನ್ಸಿ ನೋಡಿದ್ರೇ ಗೊತ್ತಾಗುತ್ತೆ. ಬೇಕ್ರಿಗಳಲ್ಲಿ ನೋಡ್ತಿರಲ್ವ ಅಥವಾ ತಿಂದಿರ್ತಿರಲ್ವ, ಅದಕ್ಕಿಂತನೂ ಸಖತ್ತಾಗಿರುವಂತಹ ಸೂಪರ್ ಆಗಿರುವಂತಹ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ. ನಿಮಗೆ ನಾನು ಇದನ್ನ ಈಗ ಕೈಯಿಂದ ಫೀಲ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿದ್ರಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ಇಷ್ಟೇ, ತುಂಬಾ ಸುಲಭವಾಗಿ ಈ ಈರುಳ್ಳಿ ಬಜ್ಜಿನ ಮಾಡಿಕೊಂಡ್ವಿ. ಈರುಳ್ಳಿ ಬಜ್ಜಿ ಮಾಡುವಾಗ ಮೇಯ್ನಾಗಿರುವಂಥ ಟಿಪ್ಸನ್ನು ನಾವು ಫಾಲೋ ಮಾಡಬೇಕು. ಏನು ಅಂತಂದರೆ, ಒಂದು ಈರುಳ್ಳಿನ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಅದನ್ನ ಕರೆಕ್ಟಾಗಿ ಕೈಯಿಂದ ಹೊಸಕಿಕೊಂಡು ಸಾಫ್ಟ್ ಮಾಡಬೇಕು. ಮಸಾಲೆಗಳನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಚೂರು ಕೂಡ ನೀರು ಸೇರಿಸಬಾರ್ದು. ಕಡಲೆ ಹಿಟ್ಟನ್ನು ಜಾಸ್ತಿ ಹಾಕೋಬಾರ್ದು. ಈರುಳ್ಳಿಗೆ ಒಂದು ಲೇಯರ್ ಕೋಟ್ ಆಗೋ ತನಕ ಅಷ್ಟೇ ಹಾಕಬೇಕು. ಕೈಯಿಂದ ಈರುಳ್ಳಿದು ನೀರು ಬಿಡೋ ಥರ ಅದನ್ನ ಸಾಫ್ಟ್ ಮಾಡಿನೇ ನಾವು ಈ ಕಡಲೆ ಹಿಟ್ಟನ್ನು ಹದ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ದಪ್ಪ ಜಾಸ್ತಿ ಹಿಟ್ಟು ಹಾಕಿದರೆ ನಮಗೆ ಈರುಳ್ಳಿ ಬಜ್ಜಿ ಪರ್ಫೆಕ್ಟ್ ಬೇಕ್ರಿ ಥರ ಬರಲ್ಲ. ಅದೊಂಥರ ದಪ್ಪ ದಪ್ಪ ಹಿಟ್ಟೆ ಜಾಸ್ತಿ ಇರುತ್ತೆ, ಬಾಯಲ್ಲಿ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಹಿಟ್ಟು ಕಮ್ಮಿ ಇರಬೇಕು, ಈರುಳ್ಳಿ ಜಾಸ್ತಿ ಇರಬೇಕು. ನೋಡಿದ್ರಲ್ವಾ, ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ.